ಇಡೀ ಕಾರ್ಯಕ್ರಮದ ಐ ಡೆಫಿನೇಷನ್ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿಕೊಂಡು ಅದರ ನಮ್ಮ ಕೂಳು ಕುಶಾಲ್ ಕಲಾವಿದರನ್ನ ಉಸ್ತುವಾರಿಲಾರು ಅದಕ್ಕೋಸ್ಕರ ವೇದಿಕೆಯಲ್ಲಿ ತಂದಿಲ್ಲ. ದಯವಿಟ್ಟು ಸಂತೋಷ್ ಕುಮಾರ್ ಪ್ಲೀಸ್ ಆನ್ ಸ್ಟೇಜ್. ಹಾಗೆ ಶ್ರೀಯುತ ಬಾಲಕೃಷ್ಣ ಗೌಡ ಹಾರ್ಪಲ ಅವರ ಜಾಗದಲ್ಲಿ ಕೂಡ ನಮ್ಮ ವ್ಯವಸ್ಥೆಯನ್ನು ತೊಡಗಿಸಿಕೊಂಡಿದ್ದೇವೆ. ಬಾಲಕೃಷ್ಣ ಗೌಡ ಹಾರ್ಪಲ ಬೋಧಮೂರಿರ್ತಾರೆ ಎಲ್ಲ ಕ್ಯಾಮರಾ ಸೇರಿ ಒಂದು 3.5 ಲಕ್ಷ ಹವ್ಯಾಸ. ಬೇರೆ ಬೇರೆ ಕಡೆಯಲ್ಲಿ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ ಅನ್ನು ತೆಗೆದು ನಿಮ್ಮ ಸಂಚಾರಿ ಯೂಟ್ಯೂಬ್ ಅಲ್ಲಿ ಹಾಕ್ತಿರಲ್ವಾ? ಸಂಚಾರಿ ಸ್ಟುಡಿಯೋ ಏನು ಫಲಾಪೇಕ್ಷೆ ಇಲ್ಲ, ₹1 ಕೊರಪು ಜಗ್ಗು ದಿತಂಜರ್ ಕೇಪು ದೇವಸ್ಥಾನಕ್ಕೆ ಬಂದಿದ್ರು, ನನ್ನದು ಕೂಡ ಅಪ್ಲೋಡ್ ಮಾಡಿದ್ರು. ಎಸ್, 1 ನಿಮಿಷ ಮುಕ್ತಾಯ ಆಗಿದೆ. ಜಗ್ಗದಕ್ಕ ಲಾಸ್ಟ್ 2 ಮಿನಿಟ್ ನಮ್ಮೊಟ್ಟಿಗೆ ರಿತೇಶ್ ನವಾಸ್ ಈ 3 ಜನ ಬಲ್ಪುರ್ದಕ್ಕ ದೊಂದಿ ಪತ್ತನೇ ಪತ್ತನ ಮದಿಮೆದ ದಿನತ್ತಾನಿ ಫಟನೆ ಪರ ಫೋಟೋಗ್ರಾಫರ್ ಇರುವ ಪರ ಸುರೇಂದ್ರ ಬಾಪೇರು ಮದಿಮೆತಾನಿ ಎಂಕಲ್ಲ ದಟ್ಟಾಂಡ ಗೌಡ್ರನಾಗ್ಲಿ ಇವಾಗ ದಾಯ್ತ ಮಾರ ಹೊರ ಮಠ ನಿಂಗಳ ಸಹ ಹೊರ ಸೈಡ್ ಹೋಗಿ ಮದಿಮೆ ಹಾಪುಡು ಎಂಚಾಳ ಕವರೇಜ್ ಮಲ್ಪರೆ ಇಲ್ಲ ತಗಳಿಗೆ ಆಣಿ ಫೋಟೋ ಬರ್ಚಿ ಆಣಿ ಅರ್ಜೆಂಟ್ ಪಾಪ ಬಿನ್ನೇರನೆ ಮಾತ ತೋರೋಡು ಮದಿಮೆ ಆಯ್ನಿರ್ತು ತೂಪುಣಿಯರು ಬಂಡ ಪೊಣ್ಣು ಆಣ ಅಪ್ಪ ಆಣಿಲ ಡಿಗ್ಲಿಗೆ ರೆಡ್ಡಿ ಓತು ಮೇಲಂಜಿ ಫೋಟೋಗ್ರಾಫರ್ ಮೇಲೆ ಸಾಗುತ್ತಾ ಫೋಟೋ ಕಾಸಲ ಬರ್ಬಿಟ್ಟು ಭಾರಿ ಕಷ್ಟ. ಅತಿ ಹೆಚ್ಚು ಲಾಸ್ ಮಾಡ್ಕೊಂಡವ್ರಂದ್ರೆ ಫೋಟೋಗ್ರಾಫರ್ಸ್. 100 ಮದುವೆ ಫೋಟೋ ಪುನಃ ಇರುವ ಜನ ಮಾತ್ರ ಬುಕ್ಕಲ್ಲಿ ತಮಾಷೆಗೆ ವೈಯಕ್ತಿಕ ತಗೊಳ್ಬೇಡಿ. ಕ್ರೀಡೆ ಕೂಡ ಚಿತ್ರೀಕರಣ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಡಿ ಎಲ್ಲರಿಗೂ ಬುಕ್ಕ. ಇದು ಸೇವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ 3 ಜನ ಬೆಳಿಗ್ಗೆ ಸಂಜೆ ತನಕ ದುಡಿದಿದ್ದಾರೆ. ದೊಡ್ಡ ಚಪ್ಪಾಳೆ ಕೊಟ್ಟು ನಮ್ಮ ಸೀತಾರಾಮ ಗೌಡರು ಅಂಜನೆ ಪುರಂದರ ಗೌಡ ನಿಂಜ ಅದೊಂದು ಸ್ಮರಣಿಕೆ. ಬನ್ನಿ ನವಾಸ್ ಅಂಡ್ ರಿತೇಶ್ ಪ್ಲೀಸ್. ಅಲ್ಲಿ ತೋಡು ನಿಗಲ ಕ್ಯಾಮರಾ ನಿಗಲ್ ತೋಡು